ಪುತ್ತೂರಿನಲ್ಲಿ ಯುವಕರಿಂದ ಯುವತಿಗೆ ನಡೆದಿರುವಂತಹ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸೂಚನೆಯ ಅನ್ವಯ ಪುತ್ತೂರು ಮಂಡಲದ ಅಧ್ಯಕ್ಷರು ಮಹಿಳಾ ಮೋರ್ಚಾದ ಸದಸ್ಯರು ಸಂತ್ರಸ್ತೆ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿದೆ. ಸಂತ್ರಸ್ತೆಗೆ ಎಲ್ಲಾ ನೆರವು ನೀಡುವುದಾಗಿ ಹೇಳಿದ್ದೇವೆ. ಇನ್ನು ವಂಚನೆ ಮಾಡುವಾತನ ತಂದೆ ಪುತ್ತೂರು ಬಿಜೆಪಿ ನಗರಸಭಾ ಸದಸ್ಯರಾಗಿದ್ದು ಅವರು ಮಗನ ಮದುವೆ ಮಾಡಿಕೊಡುವುದಾಗಿ ಭರವಸೆಯನ್ನ ನೀಡಿದರು. ನೀವು ಅದನ್ನ ಮಾಡಬೇಕು ಎಂದು ನಾವು ಅವರಿಗೆ ಸೂಚನೆ ನೀಡಿದ್ದೇವೆ. ಮುಂದೆಯೂ ಅವರು ಇದನ್ನ ಪಾಲಿಸದೇ ಇದ್ದಲ್ಲಿ ನಾವು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲು ಯೋಚನೆ ಮಾಡ್ತೇವೆ ಎಂದು ಸತೀಶ್ ಕುಂಪಾಲ ಹೇಳಿದ್ದಾರೆ. ನಾವು ಈಗಾಗಲೇ ಅಲ್ಲಿಯ ಘಟನೆ ಬಗ್ಗೆ ಅಲ್ಲಿ ಮನೆಗೆ ಆ ಸಂತ್ರಸ್ತೆಯ ಮನೆಗೆ ನಮ್ಮ ಪಾರ್ಟಿಯ ಅಲ್ಲಿಯ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಮಂಡಲದ ಮಹಿಳಾ ಮೋರ್ಚಾದ ಎಲ್ಲ ಪ್ರಮುಖರು ಅವರ ಮನೆಗೆ ಹೋಗಿ ಅವರಿಗೆ ಪೂರ್ಣ ಪ್ರಮಾಣದ ನಮ್ಮ ಕಡೆಯಿಂದ ನ್ಯಾಯೋಚಿತವಾಗಿ ನಿಮ್ಗೆಲ್ಲ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಮತ್ತು ಜಗನ್ನಿವಾಸ್ ರಾವ್ ಅವರು ಮಂಡಲದ ಹಿಂದೆ ಜವಾಬ್ದಾರಿಯಲ್ಲಿದ್ದ ಕಾರಣ ಅವರಿಗೆ ಈಗಾಗಲೇ ನಾವು ಒಂದು ಪಾರ್ಟಿಯ ವ್ಯಾಪ್ತಿಯ ಒಳಗೆ ಅಲ್ಲಿಯ ಮಂಡಲ ಅಧ್ಯಕ್ಷರು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ನೀವು ಯಾವಾಗ ಪ್ರಾರಂಭದಲ್ಲಿ ಅವರು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಏನು ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ ಅದು ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಅದು ಸಮಾಜದಲ್ಲಿ ಸರಿಯಲ್ಲ. ನೀವು ಅದು ಮಾಡದಿದ್ದರೆ ನಮ್ಮ ಪಾರ್ಟಿಗೆ ಕೂಡ ತೊಂದರೆ ಆಗುವಂಥದ್ದು ಅಂತ ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದೆ. ಮುಂದೆ ಅದಕ್ಕೆ ಸರಿಯಾದ ಉತ್ತರ ಮತ್ತು ಅದನ್ನು ಸರಿಯಾಗಿ ಮಾಡದಿದ್ದರೆ ಅವರ ಮೇಲೆ ಕ್ರಮ ತಗೊಳ್ಳುವಂಥ ಬಗ್ಗೆ ಯೋಚನೆ ಮಾಡ್ತೇವೆ.